ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಂಧುವರಿಗೂ ನಮಸ್ಕಾರ. ನಿಖಿಲ್ ಮಾತ ಮೋಕಿಡೆತ್ಕೊಂಡೊಂದು ಹೊಸ ಕೊರಲ್ದ ಇನ್ನಿತ ಸುದ್ದಿಗೊಂಚಿಲ್ ಸುರುಮಂತೊಂದಿಲ್ಲ. ಸುದ್ದಿಗೊಂಚಿಲ್ಗೆ ಸ್ವಾಗತ. ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ಸೇವಾ ರಶಿತೆಯನ್ನು ಪಡೆಯೊನ್ನ ಹೊಸ ಸೇವಾ ಕಚೇರಿ ಗುರುವಾರ ಕಾಂಡೆ ಉದಿಪನಾಂಡ್. ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನಡ್ ಈತನೇಟ ದೇವಸ್ಥಾನದ ಎಡಭಾಗಡು ಎತ್ತಿನ ಸೇವಾ ಕಚೇರಿನ ಬಲಭಾಗಕ್ಕೆ ಸ್ಥಳಾಂತರಿಸಾದಿರು. ಅರ್ಜುನ್ ಸುಧೀರ್ ಶೆಟ್ಟಿ ಸ್ಮರಣಾರ್ಥವಾದ ಅರಣ ಕುಟುಂಬದಕ್ಲು ಮುಂಬೈದ ಶ್ರೀಧರ್ ಭಂಡಾರಿ ಬೊಕ್ಕ ಶ್ರೀಮತಿ ಲೋಹಿತಾ ಶ್ರೀಧರ್ ಭಂಡಾರಿ ಮುತುವರ್ಚಿಡ್ ಸೇವಾ ರೂಪಡ್ ನಿರ್ಮಿಸಾದು ಕೊರ್ನ ಪೋಸ ಕಚೇರಿನ ಶ್ರೀಧರ್ ಭಂಡಾರಿ ದಂಪತಿಲು ಸುಧೀರ್ ಶೆಟ್ಟಿ ಶ್ರೀಮತಿ ವಿಜಯ ಸುಧೀರ್ ಶೆಟ್ಟಿ ದಂಪತಿಲು ಅಂಚನೆ ಶ್ರೀ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ರವೀಂದ್ರನಾಥ್ ರೈಕ್ಲು ನಾಮಫಲಕ ಅನಾವರಣ ಮಂತದ ರಿಬ್ಬನ್ ಅರಲ್ಪಾದ್ ತುಡರ್ ಬೆಳಗಾದ್ ಗುರುವಾರ ಕಾಂಡ ಉದಿಪನ ಮಲ್ತೇರು. ಶ್ರೀ ಸೋಮನಾಥ ದೇವಸ್ಥಾನದ ಆಡಳಿತ ಕಚೇರಿ ಸೇವಾ ಕಚೇರಿ ಬದಲಾವಡು ಹೊಸತಾದ ಆವಡು ಪಂಪಿನ ಚಿಂತನೆಲು ಇತ್ತಂಡು. ಇಂದೇನು ಸೇವಾ ರೂಪಡು ಶ್ರೀಧರ್ ಭಂಡಾರಿಡು ಅರಣಪುಳ್ಳಿ ಅರ್ಜುನ್ ಸುಧೀರ್ ಶೆಟ್ಟಿ ನಿಂಪುಡು ನಿರ್ಮಿಸಾದು ಕೊಡ್ತೇರು. ಅಕ್ಲೇನ ಕುಟುಂಬಗೂ ಶ್ರೀ ಸೋಮನಾಥನ ಅನುಗ್ರಹ ಏಪಲ ಉಪ್ಪಡು ಅಂಚೆನೆ ಶ್ರೀ ಕ್ಷೇತ್ರಗ ಬರ್ಪುನ ಭಕ್ತ ಬಂದುಲ್ಲ ಸೇವಾ ಕಚೇರಿ ಬದಲಾತಿನೇನು ಗಮನಿಸಾವಡು ಸಾಕಾರ ಕೊರಡು ಪಣದು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಬಿ ರವೀಂದ್ರನಾಥ್ ರೈಕ್ಲು ತೆರಿಪಾದರು. ನಂಗೆ ಮಾತಾಡಲು ಗೊತ್ತಿತ್ತಿನ ಇತಿಹಾಸ ಪ್ರಸಿದ್ಧ ಸೋಮನಾಥ ಕ್ಷೇತ್ರದ ಒಂಜಿ ಜೀರ್ಣೋದ್ಧಾರ ಬ್ರಹ್ಮ ಕಲಶ ಕರ್ನಾರ 2 ವರ್ಷ ದುಂಬು ಬಾರಿ ವಿಜೃಂಭಣೆ ಮೂಲ ನಡತಿತ್ತು. ಆ ಸಂದರ್ಭಡು ಕೊರೋನಾ ಸಂದರ್ಭ ಬಹಳಷ್ಟು ಭಕ್ತರ ಸಹಕಾರ ನಮ್ಮ ಸಮಗ್ರ ಜೀರ್ಣೋದ್ಧಾರ ಕೆಲಸ ಕೈಪಾಡ್ದಿತ್ತ ಪೂರ ದೇವೇಂದ್ರ ಇಟ್ಟು ಪುರ್ಲು ನಡತದ್ದು ಬಾರಿ ವಿಜೃಂಭಣೆ ಇಟ್ಟು ಬ್ರಹ್ಮ ಕಲಶ ಆ ಸಂದರ್ಭ ನಡತಿತ್ತು. ಅಣ್ಣ ಆ ಸಂದರ್ಭಡು ನಂಗೆ ಒಂಜಿ ಸುಸಜ್ಜಿತ ಸೇವಾ ಕೌಂಟರ್ ಒಂಜಿ ಬೊಕ್ಕ ಆಫೀಸ್ ಕೌಂಟರ್ದ ಒಂಜಿ ಅಗತ್ಯ ಇತ್ತು. ಅವ ಕೆಲಸ ಅಂಚನೆ ಎಂಗ್ಲ ಬಾಕಿ ಬರೆದಿತ್ತು. ಐಕೆ ಏರಲ್ಲ ದಾನಿಲು ಬರುವಿರಂದು ಎಂಕ್ಲ ಇನ್ನೊಂದು ಪುನಕ ಸೋಮನಾಥನ ಆರಾಧ್ಯ ಭಕ್ತರಾದ ಶ್ರೀಧರ್ ಭಂಡಾರಿ ಬಕಾರನ ಕುಟುಂಬದಕ್ಕಲೆ ಎಂಕ್ಲೊಂಜಿ ಸುಸಜ್ಜಿತವಾದ ಸೇವಾ ಕೌಂಟರ್ನ ಬಕ ಆಫೀಸನ್ನು ಎಂಕ್ಲು ಮಲ್ತುಕೊಪ್ಪ ಎಂಗ್ಲ ಫ್ಯಾಮಿಲಿದ ವತಿದು ಅವಳ ಮಾಸ್ಟರ್ CA ಆದಿತ್ಯನ ಮಾಸ್ಟರ್ ಅರ್ಜುನ್ ಶೆಟ್ಟಿ ಅಕಾಲಿಕವಾದಾಗಲ ಕುಟುಂಬದ್ದು ದೇವರ ಪಾತ ಸೇರಿದೇರು ಸೋಮನಾಥನ. ಸೊ ಆರ್ನ ಸವಿನೆನಪುಡಿ ಒಂಜಿ ಬಾರಿ ಪುರ್ಲದ ಸೇವಾ ಕೌಂಟರ್ನ ಎಂಕ್ಲಗಿನಿ ಸೋಮನಾಥನ
ಪಾದತಲಕ್ಕೆ ಅರ್ಪಣೆ ಮಲ್ತಿದ್ದಾರೆ. ಅಕ್ಲ ಕುಟುಂಬಕ್ಕೆ ದೇವರು ಶಕ್ತಿ ಸಮೃದ್ಧಿ ಆರೋಗ್ಯ ಮನಸ್ಸು ನೆಮ್ಮದಿ ಕೊರಡು. ಎಂಗ್ಲ ಸೋಮನಾಥ ದೇವಸ್ಥಾನದ ಆಡಳಿತ ಬಂದಿಟ್ಟು ಸಮಸ್ತ ಸಮಿತಿದ ಪರವಾಗಲಿಗೆ ಎಂಗ್ಲ ಹೃತ್ಪೂರ್ವಕವಾದ ಧನ್ಯವಾದ ಈ ಸಂದರ್ಭಗಳನ್ನು ಆಡಳಿತ ಮಂಡಳದ ಪರವಾದ ಅನ್ನು ಸಮರ್ಪಣೆ ಮಂತೊಂದುಲ್ಲೆ. ಅಕ್ಲೆ ದೇವರ ನನಾಥ ಸೋಮನಾಥನ ಸೇವೆ ಅನ್ಪದೆ ಸಕಲ ಐಶ್ವರ್ಯ ನೆಮ್ಮದಿ ಆರೋಗ್ಯ ಪೂರ ಕೊರಡು ಈ ಸಂದರ್ಭ ಪ್ರಾರ್ಥನೆ ಮಲ್ತೊಂದು ಸೋಮನಾಥೆ ಅಕ್ಲೆಗೆ ನನಾಥ ನೆಮ್ಮದಿ ಆರೋಗ್ಯ ಐಶ್ವರ್ಯ ಕೊರಡು. ಅವ ಎಂಗ್ಲ ಮಾತನ ಪ್ರೀತಿದ ಹುಡುಗಿ ಎಂದು ಪೋಯಿನ ದುಃಖನ ಅಕ್ಲೆಗೆ ಭರಿಸಿನ ಶಕ್ತಿ ಕೊರದು ನನಾಥ ಸೋಮನಾಥನ ಸೇವೆ ಮನ್ಪನ ಭಾಗ್ಯ ಕೊರಡು ಈ ಸಂದರ್ಭ ಪ್ರಾರ್ಥನೆ ಮಂತೊಂದು ಭಕ್ತಾದಿ ನಕ್ಲ ಗಮನ ಹೋಗು ನನ್ನ ಮಿತ್ತಿಗೆ ನಿಗ್ಲು ಬಂದಾಗ ಬಲತಮೈಕ್ ಸೋಮನಾಥನ ದೇವಸ್ಥಾನದಲ್ಲಿ ಪೊಗ್ಗಿ ನಂಗನ ಪೊಗ್ಗಿ ಕೂಡಲೇ ಬಲತಮೈಕ್ ಸೋಮನಾಥನ ಸೇವಾ ಕೌಂಟರ್ ಮೂಲುಂಡು. ನಿಗ್ಲು ಒಂಜಿ ಸುತ್ತು ಪ್ರದಕ್ಷಿಣೆ ಹಾಕದು ಒತ್ತದು ಕೌಂಟರ್ಡ್ ದಾದಾನ್ಲ ಸೇವೆ ಅಂದೇನ ಮಲ್ತದೆ ರಸೀದಿನ ಮಲ್ತದೆ ದೇವರನ ಸೇವೆಗೆ ಬುಲೆ ಪೋಲಿಂದು ಈ ಸಂದರ್ಭ ನಿಕ್ಲೆ ಪೂರ್ಯರ್ಗಳೆ ಅನ್ನು ಮನವರಿಕೆ ಮಂತಂದು ತಂಕ್ಲಿನ ಮಗನ ಪುದರಡು ಕುಟುಂಬದ ಸೇವಾ ರೂಪಡು ಪೊಸ ಸೇವಾ ಕಚೇರಿನು ತಂಕ್ಲಿನ ಪ್ರೀತಿದ ಮಾಮುವದಗಾದೇರು. ಇಂದು ತಂಕ್ಲೆಗ್ ಗೊತ್ತಿ ಜಾಂದೇನೆ ಆರು ಸೇವೆನ್ ಮಲ್ತದೇರು. ಇಚ್ಚಿನ ಸೇವೆ ಮಲ್ಪನ ಅವಕಾಶನು ಶ್ರೀ ಸೋಮನಾಥ ದೇವೇರು ಒದಗಾವಡು ಪಂಡದು ಸುಧೀರ್ ಶೆಟ್ಟಿ ತೆರಿಪಾಯರು. ಓಂ ಸೋಮನಾಥಾಯ ನಮಃ. ಇನ್ನೇ ನವರಾತ್ರಿದ ಪರ್ವಕಾಲ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ನಮ್ಮ ಪ್ರಸಿದ್ಧವಾದ ಸೋಮನಾಥೇಶ್ವರ ದೇವಸ್ಥಾನಡು ಎಂಕಲ್ನ ಪ್ರೀತಿದ ಮಾಮ ಎಂಕಲ್ನ ಒಂಜಿ ಮಗನ ಪುದರಡು ಒಂಜಿ ಕಾರ್ಯಾಲಯನು ಇನಿ ಮಲ್ತದ ಎಂಕ್ಲೆಗೆ ಒಂಜಿ ಭಾರಿ ಆಶ್ಚರ್ಯದ ವಿಷಯ. ಎಂಕ್ಲೆಗೆ ಹಿರಗ್ಲೆ ಹೊತ್ತುಜ್ಜಿ ನಿಕ್ಲು ಬೊಂಬಾಡಿದ ಬರ್ಪ ಅರಬಗೇಂಡರಿ ಎಂಕ್ಲು ಬರ್ಪ ಬಂಡ ಎಂಕ್ಲು ಬರೊಂದು ಪೋಯಪ್ಪಲ್ಲ ಬರ್ತದ ಎಂಕ್ಲೆ ಕೊರ್ಪೆನ ಇಂದು ಭಾರಿ ಖುಷಿತ್ತ ಎಂಕ್ಲೆಗೆ ಇಡೀ ಕುಟುಂಬಕ್ಕೆ ಎಂಕ್ಲೆ ಭಾರಿ ಖುಷಿತ್ತ ವಿಷಯ. ಆರೆಗ್ ಅಂಚನೆ ಮುಲ್ತ ಈ ಆಡಳಿತ ಮುಕ್ತೇಶ್ವರನ ರವೀಂದ್ರಣ್ಣಾಗ ಪ್ರಧಾನ ಅರ್ಚಕರಿಗೆ ಮಾತ ಟ್ರಸ್ಟಿಲಿಗೆ ಸೋಮನಾಥೇಶ್ವರ ಆಯುರಾರೋಗ್ಯ ಭಾಗ್ಯ ಐಶ್ವರ್ಯನ ಕೊರದು ಈ ಜಾಗನ ನನಾದ ಬೆಳಗದಾದ ಎನ್ನ ಎಂಕಲ್ನ ಮಗನ ಇದು ಪುದರಡು ನನಾಥ ಸೇವೆ ಮಲ್ಪನ ಎಂಕ್ಲೆಗೆ ಒಂಜಿ ಭಾಗ್ಯ ಕೊರಡು ದೇವರಡೆ ಪ್ರಾರ್ಥನೆ. ಗಟ್ಟಿ ಸಮಾಜದ ಗುರು ಸಮಾನರು ನಾಯಗಿರು ಹರಿಶ್ಚಂದ್ರ ಗಟ್ಟಿ ಬೊಂಬಾಯಿ ಮನೆ ಕೊಲ್ಯ ಬೊಕ್ಕ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಮೊಗವಿರ ಮುಖಂಡರು ಸದಾನದ ಬಂಗೇರರು ಪೊಸ ಸೇವಾ ಕಚೇರಿನು ಶ್ರೀ ಕ್ಷೇತ್ರಗ ಕೊಡುಗೆಯಾದ ಕೊರ್ನ ಮುಂಬೈ ಶ್ರೀಧರ್ ಶೆಟ್ಟಿ ಶ್ರೀಮತಿ ಲೋಹಿತಾ ಶ್ರೀಧರ್ ಶೆಟ್ಟಿ ಸುಧೀರ್ ಶೆಟ್ಟಿ ಶ್ರೀಮತಿ ವಿಜಯ ಸುಧೀರ್ ಶೆಟ್ಟಿ ದಂಪತಿಗಳನ್ನು ಅಭಿನಂದಿಸಾಯರು. ಇಂಥ ದಿನಟ್ಟು ಸೋಮನಾಥ ದೇವಸ್ಥಾನಗ ಒಂಜಿ ನೂತನ ಕಚೇರಿನ ಮುಲ್ತಾ ಬಾರಿ ದುಮ್ಮದಿಂಚಲ ಬಾರಿ ಪೂರ್ವಕಾಲ ಒಂಜಿ ಮಲ್ಲ ಮುಲ್ತಾ ಒಂಜಿ ದಾನಿಯಾದುಲ್ಲೇರು ನಮ್ಮ ಶ್ರೀಧರ್ ಭಂಡಾರ್ಲು ಆರ್ನ ಕುಟುಂಬದ ಆರ್ನ ಪುಳ್ಳಿನ ಸವಿ ನೆನಪಿಗೆ ಓಡಾದ ಆರು ಮುಲ್ಪ ಒಂಜಿ ಸೋಮನಾಥ ದೇವರ ಸೇವಾ ಕೌಂಟರ್ ಕೊರದು ದೇವಸ್ಥಾನಗೂ ಭಕ್ತಾದಿನಕ್ಲೆಗೆ ಭಾರಿ ಒಂಜಿ ಅನುಕೂಲ ಆಪನಕ ಒಂಜಿ ಕಟ್ಟಡ ಕೊರದು ಎಡ್ಡ ಮಂತಾರೆ ಅಂಚ ಆರ್ನ ಕುಟುಂಬಗೂ ಸ್ವಾಮಿ ಸೋಮನಾಥ ದೇವರು ಆಯುರಾರೋಗ್ಯ ಸುಖ ಸಂಪತ್ತು ನೆಮ್ಮದಿ ಕೊರದು ಮನಸ್ಸಿಗೆ ಶಾಂತಿ ಕೊರದು ಕಾಪಾಡು ಬಂದು ನಮ್ಮ ಭಕ್ತರ ಪರವಾದ ಎನ್ನ ರೆಡ್ಡ ಪಾತ್ರ ಮುನ್ನಗ ಇನಿ ನಮ್ಮ ಈ ದೇವಸ್ಥಾನ ಈತೊಂಜಿ ಪುರ್ಲಾವಡು ನಾಡ ಆರ್ನ ಶ್ರಮ ನಟೋರಿ ಆರ್ನೊಟ್ಟು ಇತ್ತ ಆಂಧ್ರ ಆರ್ನ ಬೇರೆ ಬಿಡ್ತುಜ ಅಂತ ಭಾರಿ ಪೂರ್ವದೊಂಜಿ ದೇವಸ್ಥಾನ ನಂಗೆ ಮಾಗನಿ ಆರ ಮುಖಾಂತರ ಆಡಿ ನನ್ನ ಆರೋಗ್ಯ ದೇವರ ಆಯುಷ್ಯ ಆರೋಗ್ಯ ವೃದ್ಧಿ ಮಂತದ್ದು ದನ ಕನಕಾದಿ ವಸ್ತುನ ಕೊದ್ದಾಗಲಿ ಅವಸಾಡು ಅಂತೇನೆ ಶ್ರೀಧರ ಬಂಡಲ್ಲದೆ ಇನ್ನು ಪುರ ಕೇಂದ್ರ ಎಂಕಲಿ ಆವಾಡು ಎಂಕಲಿಗೆ ಒಂಜಿ ಭಾರಿ ಆಸೆ ಇತ್ತಂడి ಸರಿ ಆಡು ಈಡ ಶ್ರೀಮಂತಗೆ ಇತ್ತನ ಹೃದಯ ಶ್ರೀಮಂತಗಳು ಬರಾಬರಿ ಉಂಡು ಭಗವಂತಿ ಆ ಸೋಮನಾಥ ದೇವರು ಹಿರೇಗಲ ಆಯುಷ್ಯ ಆರೋಗ್ಯ ವೃದ್ಧಿ ಮನಪಡು ಆರ ಕುಟುಂಬಗಳ ದೇವರು ಆರ್ನ ಎಂಕ್ಲೆಗಳ ಆಸೆ ಎಂಕ್ಲೆಗೆ ಸ್ವಂತವಾಗಿ ಇತ್ತನ ಒಂಜಿ ಟ್ರಸ್ಟ್ ಒಂಜಿ ಕುಲ್ಲರೆ ಒಂಜಿ ವ್ಯವಸ್ಥೆ ಇತ್ತನ ಸರಿಯಾದ ವ್ಯವಸ್ಥೆ ಇದ್ದಾಂಡು ಬಹುಶಃ ಈರ್ನ ಒಂಜಿ ಮುಖಾಂತರ ಎಂಕ್ಲೆಗೆ ಆಡು ಬರ್ಪಿ ಹೆಮ್ಮೆದ ವಿಚಾರ. ಶ್ರೀ ಸುಧೀರ್ ಶೆಟ್ಟಿ ಶ್ರೀಮತಿ ವಿಜಯ ಸುಧೀರ್ ಶೆಟ್ಟಿ ದಂಪತಿಗಳ ಮಗಳು ಕಾಂತಿ ಶೆಟ್ಟಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಬಿ ರವೀಂದ್ರನಾಥ್ ರೈ ಶ್ರೀಮತಿ ವಿಜಯಲಕ್ಷ್ಮಿ ರೈ ದಂಪತಿಗಳು ಪ್ರಧಾನ ಅರ್ಚಕರು ವೇದಮೂರ್ತಿ ಶ್ರೀ ಸೂರ್ಯನಾರಾಯಣ ಹೊಳ್ಳೆರು ವ್ಯವಸ್ಥಾಪನಾ ಸಮಿತಿ ಸದಸ್ಯರು ರಾಮದಾಸ್ ಸೋಮೇಶ್ವರ ಶ್ರೀಮತಿ ಹರಿಣಾಕ್ಷಿ ಕೊಲ್ಯ ಪರಿಸರದ ಪ್ರಮುಖರು ಅಜಿತ್ ಕುಮಾರ್ ಶೆಟ್ಟಿ ರವಿಶಂಕರ್ ಸೋಮೇಶ್ವರ ಯೋಗೀಶ್ ಸೋಮೇಶ್ವರ ವಾಸ್ತುಶಿಲ್ಪಿ ಸುಂದರ್ ಆಚಾರ್ಯ ನೆಲ್ಲಿಸ್ಥಳ ಯತೀಶ್ ಸೋಮೇಶ್ವರ ಹರೀಶ್ ಆಚಾರ್ಯ ಬೊಕ್ಕ ಅರ್ಚಕರು ಸಿಬ್ಬಂದಿ ವರ್ಗದಗಳು ಕಾರ್ಯಕ್ರಮದ ಪಾಲ್ಪಡುತ್ತಿದ್ದರು. ಸುದ್ದಿಗೊಂಚಿಲ್ಗೆ ಸ್ವಾಗತ. ತೊಕ್ಕೊಟ್ಟು ಕಾಪಿಕಾಡ್ದ ಶೆಫರ್ಡ್ ಬ್ಯಾಡ್ಮಿಂಟನ್ ಕ್ಲಬ್ದ ಮುತಾಲಿಕೆಡು ವರ್ಷಂ ಪ್ರತಿ ನಡಪನ ಶೆಫರ್ಡ್ ಕಪ್ ಅಕ್ಟೋಬರ್ 21 ಬೊಕ್ಕ 22 ತಾರೀಕಿಗೆ ನಡಪರ ಉಂಡು ಬಂದು
ಕ್ಲಬ್ದ ಪ್ರಧಾನ ಕಾರ್ಯದರ್ಶಿ ದಯಾನಂದ PS ಸುದ್ದಿಗೋಷ್ಠಿ ತೆರಿಪಾದಿರು. ತೊಕ್ಕೋಡು ಕಾಪಿಕಾಡ್ದ ಶೆಫರ್ಡ್ ಬ್ಯಾಡ್ಮಿಂಟನ್ ಕ್ಲಬ್ದ ಸ್ಥಾಪಕರು ಸ್ಥಳದಾನಿ ಶೆಫರ್ಡ್ರನ ಪುದರ್ಡ್ ವರ್ಷಂ ಪ್ರತಿ ಶೆಫರ್ಡ್ ಬ್ಯಾಡ್ಮಿಂಟನ್ ಕಪ್ ಪಂತಗೊಬ್ಬು ನಡೆದು ಬರುಂದುಂಡು. ಈ ವರ್ಷದ ಪಂತಗೊಬ್ಬು ಶೆಫರ್ಡ್ ಕಪ್ 2023 ಅಕ್ಟೋಬರ್ 21 ಶನಿವಾರ ಬೊಕ್ಕ 22 ಐತಾರ ನಡಪೆರ ಉಂಡು. 13 ವರ್ಷದ ಉಲಾಯ್ದ 14 ವರ್ಷದ ಉಲಾಯಿ ಬೊಕ್ಕ 14 ವರ್ಷದ ಉಲಾಯಿ ಇಂಚ ಬೇತೆ ಬೇತೆ ವಿಭಾಗಡ್ ಶೆಫರ್ಡ್ ಕಪ್ ಬ್ಯಾಡ್ಮಿಂಟನ್ ಪಂತ ನಡಪೆರ ಉಂಡು ಪಣದು ಶೆಫರ್ಡ್ ಕ್ಲಬ್ದ ಪ್ರಧಾನ ಕಾರ್ಯದರ್ಶಿ ದಯಾನಂದ್ PS ಸುದ್ದಿಗೋಷ್ಠಿಡು ಶೆಫರ್ಡ್ ಕಪ್ದ ವಿವರ ಕೊರಿಯರು. ಮೊದಲನೇದಾಗಿ ಶೆಫರ್ಡ್ ಬ್ಯಾಡ್ಮಿಂಟನ್ ಕ್ಲಬ್ 2008ರಲ್ಲಿ ಪ್ರಾರಂಭವಾಗಿ ಯುವ ಪೀಳಿಗೆಗೆ ಶಟಲ್ ಬ್ಯಾಡ್ಮಿಂಟನನ್ನು ಮುಂದುವರಿಸಿಕೊಂಡು ಹೋಗುವ ಸಲುವಾಗಿ ಅವರಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ನಮ್ಮ ಕ್ಲಾರೆನ್ಸ್ ಶೆಫರ್ಡ್ ಅವರು ಸ್ಥಾಪಿಸಿದರು. ಅವರು ಯಾವಾಗಲೂ ಮಕ್ಕಳು ಮುಂದೆ ಬರಬೇಕು, ಅವರ ಕ್ರೀಡಾ ಚಟುವಟಿಕೆಗಳು ದೇಶಕ್ಕೆ ಈ ರಾಜ್ಯಕ್ಕೆ ಒಂದು ಕೊಡುಗೆ ಆದರೆ ಅದೇ ನನಗೆ ಸಂತೋಷ ಅಂದ್ಕೊಂಡು ಮಕ್ಕಳ ಬ್ಯಾಡ್ಮಿಂಟನ್ ಕ್ರೀಡೆಯನ್ನು ಪ್ರೋತ್ಸಾಹಿಸ್ತಾ ಬಂದಿದ್ದರು. ಪ್ರತಿ ವರ್ಷವೂ ನಾವು ಶೆಫರ್ಡ್ ಕಪ್ ಅನ್ನು ನಡೆಸ್ತಾ ಬಂದಿದ್ದೇವೆ. ಅದು ಸಹ ಜೂನಿಯರ್ 19 ವರ್ಷದಿಂದ ಕೆಳಗಿನ ಮಕ್ಕಳಿಗೆ ಮಾತ್ರ. ಅದು ಅಲ್ಲದೆ ಬೇರೆಲ್ಲ ಮಾಡ್ತೇವೆ, ಚಟುವಟಿಕೆಗಳು ಇದೆ, ಅದು ಬೇರೆ ವಿಷಯ. ಶೆಫರ್ಡ್ ಅವರು ತಮ್ಮದೇ ಜಾಗವನ್ನು ಈ ಕ್ಲಬ್ಬಿಗೆ ದಾನವಾಗಿ ಕೊಟ್ಟು 19 ಸೆನ್ಸ್ ಜಾಗವನ್ನು ದಾನವಾಗಿ ಕೊಟ್ಟು ಅದರಲ್ಲಿ ಶೆಫರ್ಡ್ ಕೋರ್ಟನ್ನು ಕಟ್ಟಿ, ಅದು ಇಂಡೋರ್ ಸ್ಟೇಡಿಯಂ, ವುಡನ್ ಕೋರ್ಟ್ ಈ ಪರಿಸರದಲ್ಲಿ ಮೊದಲಾಗಿ ಸ್ಥಾಪಿಸಿದ್ದು ಅವರು. ಇದೆಲ್ಲ ಇಂತಹ ವುಡನ್ ಕೋರ್ಟ್ ಮಂಗಳೂರಿಗೆ ಮಾತ್ರ ಸೀಮಿತವಾಗಿತ್ತು. ಇಂಥ ತೊಕ್ಕೊಟ್ಟು ವಲಯದಲ್ಲಿ ಶೆಫರ್ಡ್ ಅವರು ಈ ಮರದ ಕೋರ್ಟನ್ನು ಸ್ಥಾಪಿಸಿ ಮಕ್ಕಳ ಚಟುವಟಿಕೆಗಳಿಗೆ ಪ್ರೋತ್ಸಾಹಿಸಲಿಕ್ಕೆ ಬೇಕಾಗಿ ಅವರ ಮುಂದ ಆಲೋಚನೆಯಿಂದ ಈ ರೀತಿ ನಡ್ಕೊಂಡು ಬಂದಿದೆ. ಈಗ ಕೊರೋನಾ ಟೈಮಲ್ಲಿ ಅವರು ನಮ್ಮನ್ನು ಅಗಲಿದ್ದಾರೆ. ಅದರ ನಂತರ ಅದರ ಮೊದಲು ಕೂಡ ಒಂದು ಟ್ರಸ್ಟ್ ಸ್ಥಾಪಿಸಿ ಅದರಲ್ಲಿ ನಾವೆಲ್ಲ ಟ್ರಸ್ಟಿಗಳಾಗಿ ಕೆಲಸ ಮಾಡ್ತಾ ಇದ್ವಿ. 21 ಮತ್ತು 22 ಅಕ್ಟೋಬರ್ 2023ರಂದು 3 ಕೆಟಗರಿ, 13, 16, 19 ಬಾಯ್ಸ್, ಗರ್ಲ್ಸ್ ಮತ್ತು ಸಿಂಗಲ್ಸ್ ಮತ್ತು ಡಬಲ್ಸ್ ಒಟ್ಟು 3 ಕೆಟಗರಿಯಲ್ಲಿ ನಾವು ಸ್ಪರ್ಧೆಯನ್ನು ನಡೆಸ್ತಾ ಇದ್ದೇವೆ. ಇದು ಡಿಸ್ಟ್ರಿಕ್ಟ್ ಲೆವೆಲ್, ಅದೊಂದು ಜೂನಿಯರ್ ಡಿಸ್ಟ್ರಿಕ್ಟ್ ಲೆವೆಲ್ ಬ್ಯಾಡ್ಮಿಂಟನ್ ಅದನ್ನು ಮಾಡ್ತಾ ಇದ್ದೇವೆ. ಈ ಬಿನ್ನರ್ಸಿಗೆ ಒಳ್ಳೆಯ ರೀತಿಯ ಒಂದು ಪ್ರೋತ್ಸಾಹಕ ಧನ ಹಾಗೂ ಒಂದು ಕಪ್ಪನ್ನು ಕೊಡಲು ಇಚ್ಛಿಸಿದ್ದೇವೆ. ನಮ್ಮ ಕ್ಲಬ್ಬಲ್ಲಿ ಗಣನೀಯರಾದ ಡಾಕ್ಟರ್ ವಿಕ್ರಮ್ ಶೆಟ್ಟಿಯವರು ನಮ್ಮ ಮೆಂಬರು, ತುಂಬ ಮನೋಜ್ ಕುಮಾರ್ ಮತ್ತು ಡಾಕ್ಟರ್ ಗೋಪಾಲ್ ಶೆಟ್ಟಿ, ಡಾಕ್ಟರ್ ಪ್ರತಾಪ್ ಹೀಗೆ ಎಲ್ಲರೂ ಸದಸ್ಯರಾಗಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮ ಈ ನಡೆಗೆ ಪ್ರೋತ್ಸಾಹಿಸಿದ್ದಾರೆ. ಇದನ್ನು ಮುಂದುವರಿಸಿಕೊಂಡು ಹೋಗಲು ನಾವು ಇಚ್ಛಿಸುತ್ತಿದ್ದೇವೆ. ಒಳ್ಳೆಯ ರೀತಿಯಲ್ಲಿ ಈ ಪರಿಸರದಲ್ಲಿ ಮಕ್ಕಳ ಅಭಿವೃದ್ಧಿಗಾಗಿ ನಮ್ಮಿಂದ ಆಗುವ ಕೊಡುಗೆಗಳನ್ನು ನಾವು ಮುಂದುವರಿಸಿಕೊಂಡು ಹೋಗುವಲ್ಲಿ ಇಚ್ಛಿಸ್ತೇವೆ. ಅದು ನಮಗೆ ಸಂತೋಷ ತರ್ತದೆ ಅಂತ ನಮ್ಮ ಭಾವನೆ. ಇದೇ ರೀತಿಯಲ್ಲಿ ಈ ಕ್ರೀಡೆಯನ್ನು ಪ್ರೋತ್ಸಾಹಿಸುವುದರಿಂದ ಈ ಯುವ ಪ್ರತಿಭೆಗಳು ಬೇರೆ ಸುದ್ದಿಗಳಿಗೆ ಡೈವರ್ಟ್ ಆಗೋದನ್ನು ತಡೆಹಿಡಿಯಲಿಕ್ಕಾಗ್ತದೆ. ಅಂದರೆ ಯಾವಾಗ ನೋಡಿದರೂ ಮಕ್ಕಳು ಈಗ ಮೊಬೈಲು ಅಂಥದ್ದೆಲ್ಲೇ ಮುಳುಗಿರ್ತಾರೆ. ಈ ಕ್ರೀಡೆಯನ್ನು ತೊಡಗಿಸಿಕೊಳ್ಳುವುದರಿಂದ ಒಂದು ಆಸಕ್ತಿ ಹುಟ್ಟಿ ಒಂದು ಸ್ಪರ್ಧಾತ್ಮಕ ಒಂದು ವೇದಿಕೆ ಸೃಷ್ಟಿಯಾಗುತ್ತೆ. ಅದರಿಂದ ಎಲ್ಲರಿಗೂ ಒಂದು ಹುಮ್ಮಸ್ಸು, ತಂದೆ ತಾಯಿಗಳಿಗೆ ಒಂದು ಗೌರವ ಎಲ್ಲ ತಂದುಕೊಡುವಲ್ಲಿ ಈ ಕ್ರೀಡೆ ಪ್ರೋತ್ಸಾಹಿಸುತ್ತದೆ ಅಂತ ನನ್ನ ಭಾವನೆ. ಶೆಫರ್ಡ್ ಕ್ಲಬ್ದ ಕೋಶಾಧಿಕಾರಿ ಪ್ರೇಮ್ ಸಾಗರ್ ಜೊತೆ ಕಾರ್ಯದರ್ಶಿ ನಾಗೇಶ್, ಸಂತೋಷ್ ಸುದ್ದಿಗೋಷ್ಠಿ ಒಡಿಗೆತ್ತೇರೆ. ಸ್ವಚ್ಛತೆ, ಶಿಸ್ತು ಇದು ಪ್ರಾಮುಖ್ಯವನ್ನು ಕೊಟ್ಟಿದ್ದೇವೆ. ಮತ್ತು ಈ ಪರಿಸರದ ಜನಗಳಿಗೆ, ಮಕ್ಕಳಿಗೆ ಒಂದು ಹಾಡಲಿಕ್ಕೆ ಒಂದು ತುಂಬ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಎಲ್ಲರೂ ಭಾಗವಹಿಸಿ ಎಲ್ಲರೂ ನಮ್ಮ ಅಲ್ಲಿ
ಒಳ್ಳೊಳ್ಳೆ ಪ್ಲೇಯರ್ ಆಗಿದ್ದಾರೆ, ಸ್ಟೇಟ್ ಲೆವೆಲ್ ಆಡಿದ್ದಾರೆ ಅಂತ ಈ ಕ್ಲಬ್ಬಿನಿಂದ ನೂರಾರು ಜನರು ಭಾಗವಹಿಸಿ ಹೆಚ್ಚಿನ ಅವರ ದೇಹದ ಫಿಟ್ನೆಸ್ಸನ್ನು ಸಹ ಪಡೆದುಕೊಂಡಿದ್ದಾರೆ. ನಾವು ಸಹ ಹಾಗೆ ಬೆಳಿಗ್ಗೆಯಿಂದ ಆಡಿ ಎಲ್ಲ ರೀತಿಯಲ್ಲಿ ಎಲ್ಲರೂ ಸೇರಿ ನಾವು ಆಡ್ತಾ ಒಂದು ಶಿಸ್ತಿನಿಂದ ಆಡ್ತಾ ಇದ್ದೇವೆ ಮತ್ತು ಈ ಪರಿಸರದ ಮಕ್ಕಳಿಗೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡ್ತಿದ್ದೇವೆ ಅಂತ ನನಗೆ ಅನಿಸ್ತದೆ. ಸುದ್ದಿಗೊಂಚಿಲ್ಗೆ ಸ್ವಾಗತ. ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನಡ್ ನವರಾತ್ರಿ ವಿಶೇಷವಾದ ಶ್ರೀ ಮಹಾಚಂಡಿಕಾ ಯಾಗ ಸೇವೆನು ಗುರುವಾರ ಕಾಣ ನಡಪಾಯರು. ಮಾಗಣೆ ದೇವಸ್ಥಾನ ಆದ ಪುರಾಣ ಪ್ರಸಿದ್ಧಿ ಇತಿಹಾಸ ಪ್ರಸಿದ್ಧಿ ಪಡೆಯಿನ ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನಡ್ ನವರಾತ್ರಿ ವಿಶೇಷವಾದ ಶ್ರೀ ಮಹಾಚಂಡಿಕಾ ಯಾಗನು ಗುರುವಾರ ಕಾಂಡೆ ನಡಪಾಯರು. ಕಾಂಡೆ ಯಾಗ ಸಂಕಲ್ಪ ಸಾಮೂಹಿಕ ಪ್ರಾರ್ಥನೆಯಾದ ಶ್ರೀ ಮಹಾಚಂಡಿಕಾ ಯಾಗ ಶುರುವಾಂಡು. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರು ವೇದಮೂರ್ತಿ ಶ್ರೀ ಸೂರ್ಯನಾರಾಯಣ ಹೊಳ್ಳೆರನ ಮುತಾಲಿಕೆಡು, ಶ್ರೀ ರಾಜರಾಜೇಶ್ವರಿ ಗುಡಿತ ಅರ್ಚಕರು ವೇದಮೂರ್ತಿ ಶ್ರೀ ರಾಮಕೃಷ್ಣ ಐತಾಳ್ರು ಶ್ರೀ ಮಹಾಚಂಡಿಕಾ ಯಾಗ ನಡಪಾಯರು.
ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ವಕೀಲರು ಬಿ ರವೀಂದ್ರನಾಥ್ ರೈ, ಶ್ರೀಮತಿ ವಿಜಯಲಕ್ಷ್ಮಿ ರವೀಂದ್ರನಾಥ್ ರೈ ದಂಪತಿಲು ಯಾಗ ದೀಕ್ಷಿತರಾದ ಮುತಾಲಿಕಿಡಿದ್ದರು. ಮಧ್ಯಾಹ್ನದ ಯಾಗ ಪೂರ್ಣಾಹುತಿಯಾದ ಮಹಾಪೂಜೆ ಮಹಾಮಂಗಳಾರತಿ ನಡೆತಲು. ಮಹಾಗಾಣಿ ಮಹಾಲಕ್ಷ್ಮಿ ಮಹಾಸರಸ್ಯ ಕನ್ನಿಕಾ ದುರ್ಗಾ ಪ್ರವೇಶ ಅವನೇನ ಹೇಗೆ ಅನುಗ್ರಹಿಸುತ್ತದೆ ಮಾಡಿ ದೇವರನ್ನು ನಂದಿದ್ದೇವೆ. ಶ್ರೀ ಕ್ಷೇತ್ರದ ಸಾನ್ನಿಧ್ಯಡ್ಲ ಮಧ್ಯಾಹ್ನದ ಮಹಾಪೂಜೆಯಾದ ಪ್ರಸಾದ ವಿತರಣೆ ನಡೆತದ. ಮಹಾಪ್ರಸಾದ ಆದ ಅನ್ನದಾನದ ಸೇವೆಲ ನಡೆತದ. ಶ್ರೀ ಕ್ಷೇತ್ರದ ಮೊಕ್ತೇಸರರು ಸದಾನಂದ ಬಂಗೇರ, ರಾಮದಾಸ್ ಸೋಮೇಶ್ವರ, ಶ್ರೀಮತಿ ಹರಿಣಾಕ್ಷಿ ಕೊಲ್ಯ, ಭಗವತೀಶ್ ಅಡ್ಕ, ವಸಂತ್ ಉಳ್ಳಾಲ್, ಪವಿತ್ರ ಕುಮಾರ್ ಗಟ್ಟಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಶ್ವೇತಾ ಪಳ್ಳಿ, ಪ್ರಮುಖರು ಜನಾರ್ದನ್ ಹೊಳ್ಳ, ಪದ್ಮನಾಭ ಶೆಟ್ಟಿ ವರ್ಕಾಡಿ, ಗಟ್ಟಿ ಸಮಾಜದ ನಾಯಕಿಯರು ಹರಿಶ್ಚಂದ್ರ ಗಟ್ಟಿ ಕೊಲ್ಯ, ಮೇಲ್ಡೆರು ಯಾದವ್ ಗಟ್ಟಿ, ಯೋಗೀಶ್ ಸೋಮೇಶ್ವರ, ರವಿಶಂಕರ್ ಸೋಮೇಶ್ವರ, ಸದಾಶಿವ ಉಳ್ಳಾಲ್, ದೀಪಕ್ ಪಿಲಾರ್, ಶ್ರೀಮತಿ ದೇವಕಿ ಆರ್ ಉಳ್ಳಾಲ್, ಗಣೇಶ್ ಕಾಜವ, ಶ್ರೀ ಸೋಮನಾಥ ಭಜನಾ ಮಂಡಳಿ ಸದಸ್ಯರು, ಸೋಮೇಶ್ವರ ಶಿವಭಕ್ತ ವೃಂದ, ಕೆಎಫ್ಸಿ ಸೋಮೇಶ್ವರ, ರಕ್ತೇಶ್ವರಿ ಬಳಗದ ಸದಸ್ಯರು ಬೊಕ್ಕ ಭಕ್ತ ಬಂಧುಲು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಅಂಚನೆ ನವರಾತ್ರಿ ವಿಶೇಷವಾದ ಶ್ರೀ ಸೋಮನಾಥ ದೇವಸ್ಥಾನದ ಪ್ರತಿನಿತ್ಯ ಮಧ್ಯಾಹ್ನ ಅನ್ನದಾನದ ಸೇವೆಲ ನಡೆತೊಂದುಂಡು. 23 ತಾರೀಕಿಗೆ ಸೋಮವಾರ ಆಯುಧ ಪೂಜಾ ವಿಧಿಕುಲ್ಲ ಶ್ರೀ ಸೋಮನಾಥ ದೇವಸ್ಥಾನದ ನಡಪೆರ ಉಂಡು. ವರ್ಷಂ ಪ್ರತಿ ಮೈದಾನ ನಡೆತೊಂದಿತ್ತಿನ ಆಯುಧ ಪೂಜಾ ವಿಧಿಕ್ಲು ಈ ವರ್ಷ ಶ್ರೀ ಕ್ಷೇತ್ರದ ಎದುರುಡು ಶ್ರೀ ಪಂಚದುರ್ಗಿ ಗುಡಿತ ಎದುರುಡು ನಡಪೆರ ಉಂಡು ಪಂಡದ್ಲ ಶ್ರೀ ಕ್ಷೇತ್ರದ ಆಡಳಿತ ಸಮಿತಿದಕ್ಲು ತೆರಿಪಾದ ಭಕ್ತ ಬಂಧುಲಿನ ಸಹಕಾರಕ್ಕೇನೊಂದಿರು. ಸುದ್ದಿಗೊಂಚಿಲ್ಗೆ ಸ್ವಾಗತ. ಉಳ್ಳಾಲ ಸೆಂಟ್ರಲ್ ಕಮಿಟಿ ಸದಸ್ಯರಾದ ಕಾರ್ಯನಿರ್ವಹಿಸೊಂದಿತ್ತಿನ ಸಮಾಜ ಸೇವಕಿ, ಉದ್ಯಮಿ, ಮರೈನ್ ಎಂಟರ್ಪ್ರೈಸಸ್ ಮಾಲಕಿರು 74 ವರ್ಷ ಪ್ರಾಯದ ಅನ್ವರ್ ಹುಸೈನ್ ಬುಧವಾರ ರಾತ್ರಿ ವಿಧಿವಶರಾಯಿರು. ಮತ್ಸ್ಯ ಉದ್ಯಮಿಯಾದ ಮರೈನ್ ಎಂಟರ್ಪ್ರೈಸಸ್ ಮಾಲಕಿರಾದಿತ್ತಿನ ಉಳ್ಳಾಲ ನಿವಾಸಿ 74 ವರ್ಷ ಪ್ರಾಯದ ಅನ್ವರ್ ಹುಸೈನ್ ಬುಧವಾರ ರಾತ್ರಿ ವಿಧಿವಶರಾದರು. ಉಳ್ಳಾಲ ಸೆಂಟ್ರಲ್ ಕಮಿಟಿದ ಅಧ್ಯಕ್ಷರಾದ ಸೇವೆ ಸಂದಾದಿತ್ತಿನ ಅನ್ವರ್ ಹುಸೇನ್ ಧಾರ್ಮಿಕ ಸಾಮಾಜಿಕ ಸೇವೆಡು ಮಾತ್ರೆಗ್ಲ ಬೋಡಿತ್ತಿನಾರಾದಿತ್ತರು. ತಳಮಟ್ಟದ ಜನಕ್ಲಿನ ಸೇವೆಗೆ ಏಪಲ ದುಂಬೆ ಇತ್ತಿನ ಅನ್ವರ್ ಹುಸೇನ್ ಬ್ಲೂ ಲೈನ್ಸ್ ಮಾಲಕಿರು ಶೌಕತ್ ಶೌರಿ ಸೇರ್ನಂಚ ಮೂಜಿ ಜನ ಆಂಜೋಕ್ಲು ಮೂಜಿ ಪುಂಜೋಕ್ಲು ಅಪಾರ ಬಂಧು ಬಳಗನ ಅಗಲ್ದೇರು. ಇಬ್ಬರ್ನ ಅಗಲ್ವಿಕೆಗೆ ಸಭಾಪತಿ ಯುಟಿ ಖಾದರ್, ಸೆಂಟ್ರಲ್ ಕಮಿಟಿದ ಇತ್ತದ ಅಧ್ಯಕ್ಷರು ಇಸ್ಮಾಯಿಲ್ ಶಾಫಿ ಬಾಬುಕಟ್ಟೆ ಸೇರ್ನಂಚ ಗಣ್ಯರು ಪ್ರಮುಖರು ಸಂತಾಪನ್ ಸೂಚಿಸಿದರು. ಸುದ್ದಿಗೊಂಚಿಲ್ಗೆ ಸ್ವಾಗತ. ಸೋಮೇಶ್ವರ ಉಚ್ಚಿಲ ಮೂರೂರ ಬೋವಿ ಮೋಯ ಮಹಾಸಭೆ ತನಿರೆಲ್ಡು ಅಡ್ಕ ಶ್ರೀ ಭಗವತಿ ಮಂದಿರದ ಆಡಳಿತ ಗೋಳಪಡಿನ ಸೋಮೇಶ್ವರ ಅಡ್ಕ ಭಗವತಿ ಕ್ಷೇತ್ರಡ್ ನವರಾತ್ರಿ ಉತ್ಸವ 4ನೇ ದಿನಟ್ಟು ದುಂಬರಿದಂಡು. ಸೋಮೇಶ್ವರ ಅಡ್ಕ ಶ್ರೀ ಭಗವತಿ ಕ್ಷೇತ್ರಡ್ ನವರಾತ್ರಿ ಉತ್ಸವದ ಅಂಗವಾದ ಪ್ರತಿದಿನ ಬಯ್ಯಗ್ ಭಜನಾ ಸೇವೆ ರಾತ್ರಿಡು ಮಹಾಪೂಜೆ ನಡ್ಕೊಂಡು ಬುಧವಾರ ಬಯ್ಯಗ್ 4ನೇ ದಿನದ ಭಜನಾ ಸೇವೆನು ಸೋಮೇಶ್ವರ ಶ್ರೀ ಸೋಮನಾಥ ಭಜನಾ ಮಂಡಳಿದಕ್ಲು ನಡಪಾತ್ ಕೊರಿಯರು.
धन पायो राम रतन धन पायो जी मैंने राम रतन धन पायो वस्तु मौलिक दी मेरे सतगुरु वस्तु मौलिक दी मेरे सतगुरु पाकर अपनायो पायो जी मैंने कृपा कर अपनायो पायो जी मैंने राम रतन धन पायो जी मैंने ಅಡ್ಕ ಶ್ರೀ ಭಗವತಿ ಕ್ಷೇತ್ರದ ಆಡಳಿತ ಸಮಿತಿ ಆಚಾರ ಪಟ್ಟವಿರು ಮಹಿಳಾ ಸಮಿತಿದಕಲು ಕಾರ್ಯಕ್ರಮದ ಮುತಾಲಿಕೆಡಿದ್ದಾರೆ. ಸುದ್ದಿಗೊಂಚಿಲ್ಗೆ ಸ್ವಾಗತ. ಅಂಬ್ಲಮೊಗರು ಕೋಟ್ರಗೊತ್ತು ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಶ್ರೀ ಸಿದ್ಧಿ ಮಹಾಗಣಪತಿ ಲಕ್ಷ್ಮೀ ನರಸಿಂಹ ಧಾರ್ಮಿಕ ಸಮಿತಿ ಮಹಿಳಾ ಸಮಿತಿ ಬೊಕ್ಕ ಊರದ 10 ಸಂಸ್ಥೆರನ ಮುತಾಲಿಕೆಡ್ ನವರಾತ್ರಿ ವಿಶೇಷವಾದ ಸಾರ್ವಜನಿಕ ಚಂಡಿಕಾ ಯಾಗನ ಗುರುವಾರ ಕಂಡ ನಡಪಾಯರು. ಆಮ್ಲಮಗರು ಕೋಟ್ರಗುತ್ತದ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಪುರಾಣ ಪ್ರಸಿದ್ಧಿನ್ ಪಡೆಯಿನ ಪೊರ್ಲುದ ಕ್ಷೇತ್ರ ವರ್ಷ ಪೂರ್ತಿ ಬೇತೆ ಬೇತೆ ಪರ್ಬ ಪರ್ವಲು ಮೂಲು ಗೌಜಿಡು ನಡ್ತುಂದುಪ್ಪುಂಡು. ದೇವಸ್ಥಾನದ ಪರ್ಬ ಪರ್ವಗು ಪೂರಕವಾದ ಶ್ರೀ ಸಿದ್ಧಿ ಮಹಾಗಣಪತಿ ಲಕ್ಷ್ಮೀ ನರಸಿಂಹ ಧಾರ್ಮಿಕ ಸಮಿತಿ ಮಹಿಳಾ ಸಮಿತಿ ಬೊಕ್ಕ ಊರ್ದ 10 ಸಂಸ್ಥೆರು ಮಲ್ಲ ರೀತಿಡು ದೇವಸ್ಥಾನದ ವಾರ್ಷಿಕ ಚಟುವಟಿಕೆಗಳಿಗೆ ನಿರಂತರ ಸಗಾಯ ಬೆಂಬಲನ್ ಕೊರೊಂದುಲ್ಲೇರು. ನವರಾತ್ರಿ ವಿಶೇಷವಾದ ಗುರುವಾರ ಕಾಂಡೆ ಶ್ರೀ ಕ್ಷೇತ್ರಡ್ ಸಾರ್ವಜನಿಕ ಚಂಡಿಕಾ ಯಾಗ ನಡಪಾಯರು. ಕಾಂಡೆ ಯಾಗ ಸಂಕಲ್ಪ ಸಾಮೂಹಿಕ ಪ್ರಾರ್ಥನೆಡು ಯಾಗದ ವಿಧಿಕ್ಲು ಶುರುವಾದ ಮಧ್ಯಾಹ್ನ ಮುಟ್ಟ ಯಾಗ ನಡೆತನು. ಮಧ್ಯಾಹ್ನಡು ಶ್ರೀ ಚಂಡಿಕಾ ಯಾಗದ ಪೂರ್ಣಾಹುತಿಯಾದ ಮಹಾಪೂಜೆ ನಡೆತಂಡು. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರು ವೇದಮೂರ್ತಿ ಶ್ರೀ ಅಕ್ಷಯ ಭಟ್ ಕೋಳಿಯೂರು ಪೌರೋಹಿತ್ಯಡು ಯಾಗ ವಿಧಿಕ್ಲೆ ನಡಪಾದ ಮಧ್ಯಾಹ್ನಡು ಪೂರ್ಣಾಹುತಿದ ಪ್ರಾರ್ಥನೆ ಪಂಡೇರು.
ಪ್ರಸಾದ ವಿತರಣೆ ನಡಪಾದು ಅನ್ನ ಸಂತರ್ಪಣೆ ನಡಪಾಯಿರು. ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಆಡಳಿತ ಸಮಿತಿಯ ಪ್ರಮುಖರು ಕೃಷ್ಣ ಪ್ರಸಾದ್ ಆಳ್ವ, ಆಡಳಿತ ಸಮಿತಿದಕ್ಲು ಕೋಟ್ರಗುತ್ತು ಕುಟುಂಬಸ್ಥರು, ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಸೇವಾ ಸಮಿತಿಯ ಅಧ್ಯಕ್ಷರು ಅಶೋಕ್ ಶೆಟ್ಟಿ ಮೇಗಿನ ಮನೆ, ಶ್ರೀ ಸಿದ್ಧಿ ಮಹಾಗಣಪತಿ ಲಕ್ಷ್ಮೀ ನರಸಿಂಹ ಧಾರ್ಮಿಕ ಸಮಿತಿ ಬೊಕ್ಕ ಮಹಿಳಾ ಸಮಿತಿಯ ಅಧ್ಯಕ್ಷರು ಮೋಹನ್ ದಾಸ್ ಶೆಟ್ಟಿ ಉಳಿದೊಟ್ಟು, ಪ್ರಮುಖರು ಗಣೇಶ್ ಪಕ್ಕಳ, ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶಿವರಾಜ್ ಎನ್ ಶೆಟ್ಟಿ ಬೊಕ್ಕ ಊರ್ದ 10 ಸಂಸ್ಥೆಯರು ಕಾರ್ಯಕ್ರಮದ ಮುತಾಲಿಗಿಡಿದ್ದರು. ಆತ್ಮೀಯ ವೀಕ್ಷಕ ಬಾಂಧವರೇ, ಇಡೆಗು ಪೊಸಕುರಲ್ದ ಇನ್ನಿತ ಸುದ್ದಿಗೊಂದು ಮುಗಿತೊಂದಲ್ಲ. ನಿರಂತರ ಸುದ್ದಿ ವಿಶೇಷಲೆಗೂ ತೋಂದಿಪ್ಪಲೆ ಪೊಸಕುರಲ್ 24x7.